ಮಂಗಳೂರು ಹೊರವಲಯದ ವಾಮಂಚೂರಿನ ಕೆತ್ತಿಕಲ್ಲು ಬಳಿ ಎರಡು ಕಾರುಗಳು ಡಿಕ್ಕಿ ಹೊಡೆದು ಆಳವಾದ ಕಂದಕಕ್ಕೆ ಬಿದ್ದು ಓರ್ವ ಗಾಯಗೊಂಡಂತಹ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಗಾಯಗೊಂಡವರನ್ನ ಆಲ್ಬರ್ಟ್ ಫೆರ್ನಾಂಡಿಸ್ ಎಂದು ಗುರುತಿಸಲಾಗಿದೆ. ಇನ್ನು ಮಧ್ಯಾಹ್ನ ಗುರುಪುರ ಕಡೆಯಿಂದ ಮಂಗಳೂರು ನಗರಕ್ಕೆ ಬರ್ತಾ ಇದ್ದ ಟಾಟಾ ಟಿಯಾಗೋ ವಾಹನ ಮುಂದೆ ಹೋಗ್ತಾ ಇದ್ದ ಹೋಂಡಾ i10 ಕಾರನ್ನ ಓವರ್ಟೇಕ್ ಮಾಡ್ತಾ ಇದ್ದ ಸಂದರ್ಭ ಮುಂದಿನಿಂದ ಬರ್ತಾ ಇದ್ದ ಬಸ್ ಡಿಕ್ಕಿಯನ್ನ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಹೋಂಡಾ ಕಾರಿಗೆ ಡಿಕ್ಕಿಯಾಗಿ ಆಳವಾದ ಕಂದಕಕ್ಕೆ ಉರುಳಿ ಬಿದ್ದಿದೆ. ಈ ವೇಳೆ ಹೋಂಡಾ i10 ವಾಹನವು ಸಹ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿದ್ದು, ಘಟನೆಯಲ್ಲಿ ಓರ್ವ ಗಾಯಗೊಂಡಿದ್ದಾರೆ. ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟಿಯಾಗೋ ವಾಹನದಲ್ಲಿ ಇಬ್ಬರು ಹಾಗೂ ಹೋಂಡಾ i10ನಲ್ಲಿ 4 ಜನ ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದೆ. ಸದ್ಯ ಎಲ್ಲರನ್ನ ರಕ್ಷಣೆ ಮಾಡಲಾಗಿದೆ. ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಹೈವೇ ಪೆಟ್ರೋಲ್ ಪೊಲೀಸರು ವಾಹನ ಸಂಚಾರವನ್ನು ಸುಗಮಗೊಳಿಸಿದ್ದಾರೆ. ಸದ್ಯ ಕಾರುಗಳು ಕಂದಕದಲ್ಲೇ ಇದ್ದು ಮೇಲೆತ್ತುವಂತಹ ಕಾರ್ಯ ಇನ್ನೂ ನಡೆಯಬೇಕಾಗಿದೆ.